ಕೊರಟಗೆರೆಯಲ್ಲಿ ನೂತನವಾಗಿ ಕಾರ್ಯರೂಪಕ್ಕೆ ಬಂದ ಕರ್ನಾಟಕ ಕೃಷಿ ರೈತ ಬಂಧು ವೇದಿಕೆಯ ನೂತನ ಅಧ್ಯಕ್ಷರಾಗಿ ಎಲ್.ವಿ. ಪ್ರಕಾಶ್ ಅವರು ಅಧಿಕಾರವನ್ನು ಸ್ವೀಕರಿಸಿದ್ದಾರೆ. ನಂತರ ಮಾತನಾಡಿದ ಅವರು, ತಾಲೂಕಿನಲ್ಲಿ ರೈತರ ಸಮಸ್ಯೆಗಳು ಕಷ್ಟಗಳು ಸಾಕಷ್ಟಿವೆ. ಕೆಲವು ಕಡೆ ಅಧಿಕಾರಿಗಳಿಂದ ಬಂಡವಾಳಶಾಹಿಗಳಿಂದ ತಾಲೂಕಿನ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ದೇಶದ ಬೆನ್ನೆಲುಬು ಕರ್ಮಯೋಗಿ ಕಾಯಕಯೋಗಿ ರೈತನ ಸಮಸ್ಯೆಗಳಿಗೆ ತಾಲೂಕಿನ ಎಲ್ಲ ರೈತ ಸಂಘಟನೆಗಳು ಜೊತೆಗೆ ಒಟ್ಟುಗೂಡಿ ರೈತರ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಹುಡುಕಬೇಕು. ಅನ್ಯಾಯದ ವಿರುದ್ಧ ಹೋರಾಟವನ್ನ ಮಾಡಲಾಗುವುದು ಎಂದರು. ಈ ಸಂದರ್ಭದಲ್ಲಿ ಕಾರ್ಯಾಧ್ಯಕ್ಷ ಜಯರಾಮ್, ಕಾರ್ಯದರ್ಶಿ ನರಸಿಂಹಮೂರ್ತಿ, ಗೌರವಾಧ್ಯಕ್ಷ ಸುರೇಶ್, ಉಪಾಧ್ಯಕ್ಷರಾದ ಶ್ರೀನಿವಾಸ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ನಮ್ಮ ಸಮಸ್ಯೆಗಳನ್ನು ಬಗೆಹರಿಸುವ ನಿಟ್ಟಿನಲ್ಲಿ ನಮ್ಮ ಕರ್ನಾಟಕ ಕೃಷಿ ರೈತ ಬಂಧು ವೇದಿಕೆ ನಿರಂತರವಾಗಿ ಹೋರಾಟ ಮಾಡ್ತದೆ. ಆ ನಿಟ್ಟಿನಲ್ಲಿ ನಮಗೆ ಕೈ ಜೋಡಿಸಿರ್ತಕ್ಕಂಥ, ನನಗೆ ಮಾರ್ಗದರ್ಶನ ನೀಡಿ ಈ ಜವಾಬ್ದಾರಿ ತಗೋಬೇಕು ಅಂತ ಹೇಳಿರ್ತಕ್ಕಂಥ ನಮ್ಮ ನರಸಿಂಹಮೂರ್ತಣ್ಣವರೇ, ರಾಜ್ಯ ಘಟಕದ ಕಾರ್ಯದರ್ಶಿಗಳು, ಹಾಗೆ ನಮ್ಮ ಈ ಘಟಕಕ್ಕೆ ಹಗಲಿರುಳು ನನ್ನ ಜೊತೆ ಕೈ ಜೋಡಿಸಿದ ಮಾಡೋಣ, ಒಂದು ಒಳ್ಳೆ ಕಾರ್ಯ ಮಾಡೋಣ ಅಂತ ಹೇಳಿರ್ತಕ್ಕಂಥ ಜಯರಾಮಣ್ಣವರೇ, ಕರ್ನಾಟಕ ರಾಜ್ಯ ರೈತ ಕೃಷಿ ಬಂಧು ವೇದಿಕೆ ಕೊರಟಗೆರೆ ಘಟಕದ ನೂತನ ಅಧ್ಯಕ್ಷರಾಗಿ ಆಯ್ಕೆ ಮಾಡಿರ್ತಕ್ಕಂತಹ ರಾಜ್ಯಾಧ್ಯಕ್ಷರಿಗೆ, ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಿಗೆ ಮತ್ತು ಜಿಲ್ಲಾಧ್ಯಕ್ಷರು, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು ಮತ್ತು ತಾಲೂಕಿನ ಎಲ್ಲ ರೈತ ಸಮುದಾಯದವರಿಗೆ ಈ ಸಂದರ್ಭದಲ್ಲಿ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತಾ, ಹಾಗೆ ತಾಲೂಕು ಘಟಕದಲ್ಲಿ ಪಾಲ್ದಾರರಾಗಿರ್ತಕ್ಕಂಥ ಎಲ್ಲ ನಮ್ಮ ಘಟಕದ ಪದಾಧಿಕಾರಿಗಳಿಗೆ ಈ ಸಂದರ್ಭದಲ್ಲಿ ಆಭಾರಿಯಾಗಿದ್ದೇನೆ. ಮುಂದಿನ ದಿನದಲ್ಲಿ ಎಲ್ಲರ ಮಾರ್ಗದರ್ಶನವನ್ನು ತಗೊಂಡು ಏನು ರೈತರ ಸಮಸ್ಯೆಗಳಿದ್ದಾವೆ, ಜಲವಂತ ಸಮಸ್ಯೆಗಳಿದ್ದಾವೆ, ಇವತ್ತೇನು ರೈತರಿಗೆ ನಿರಂತರ ಅನ್ಯಾಯಗಳಾಗ್ತಾ ಇದ್ದಾವೆ, ಅದರ ವಿರುದ್ಧ ಹಲವಾರು ರೈತ ಪರ ಸಂಘಟನೆಗಳಿದ್ದಾವೆ. ಅದ್ರ ಜೊತೆಗೆ ನಮ್ಮ ಸಂಘಟನೆ ಕೂಡ ರೈತರ ಪರವಾಗಿ, ರೈತರ ಏಳಿಗೆಗೋಸ್ಕರ ಈ ದೇಶದ ಬೆನ್ನೆಲುಬು ರೈತನಿಗೆ ಆಗ್ತಕ್ಕಂಥ ಅನ್ಯಾಯವನ್ನು ಪ್ರತಿಭಟಿಸೋ ಮುಖೇನ ಅಥವಾ ಸರಿಪಡಿಸೋ ಮುಖೇನ ಏನು ನಮ್ಮ ಘಟಕ ಅತ್ಯಂತ ಯಶಸ್ವಿಯಾಗಿ ಇವತ್ತಿಂದ ಅಧಿಕೃತವಾಗಿ ಕಾರ್ಯಾರಂಭಕ್ಕೆ ಬರ್ತದೆ. ಮುಂದಿನ ದಿನದಲ್ಲಿ ರೈತ ಸಮುದಾಯ ಯಾವುದೇ ಸಂಕಷ್ಟದಲ್ಲಿದ್ದರೆ ನೇರವಾಗಿ ನಮ್ಮ ತಾಲೂಕು ಘಟಕಕ್ಕೆ ಅವರ ಸಮಸ್ಯೆಗಳನ್ನು ಮುಕ್ತವಾಗಿ ನಮ್ಮೊಂದಿಗೆ ಹಂಚಿಕೊಂಡ್ರೆ ಆ ರೈತರ ಪರ ಯಾರು ಅನ್ಯಾಯಕ್ಕೆ ಒಳಗಾಗಿರ್ತಾರೆ ರೈತರು, ಆ ರೈತರ ಸಂಕಷ್ಟದಲ್ಲಿರ್ತಕ್ಕಂಥ ರೈತರ ಪರವಾಗಿ ಈ ಘಟಕ ಧ್ವನಿ ಎತ್ತದೆ. ಮುಂದಿನಲ್ಲಿ ಅವ್ರ ಪರವಾಗಿ ಕೆಲಸ ಮಾಡ್ತದೆ. ಅದಕ್ಕೆಲ್ಲ ಮಾಧ್ಯಮ ಸ್ನೇಹಿತರು ನೀವು ಹೆಚ್ಚಿನದಾಗಿ ನಮಗೆ ಸಹಕಾರ ಕೊಡಬೇಕು. ಅದ್ರ ಜೊತೆಗೆ ರೈತರು ನಮ್ಮ ಜೊತೆ ಕೈ ಜೋಡಿಸಬೇಕು ಈ ಸಂದರ್ಭದಲ್ಲಿ ಅಂತೇಳಿ ನಮ್ಮೆಲ್ಲ ಘಟಕದ ಪದಾಧಿಕಾರಿಗಳು ಸಹ ನಿರಂತರವಾಗಿ ಹೋರಾಟ ಮಾಡ್ತಾರೆ ಅಂತೇಳಿ ನಾನು ಮಾತು ಮುಗಿಸ್ತೀನಿ.